ನೇತೃತ್ವವನ್ನು ವಹಿಸಿದಂತ ದಿವ್ಯಾ ದಾಸ್ ನೇತೃತ್ವದ ಬಾಲಕಿಯರ ತಂಡಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಬರ್ತಿರುವಂತಹ ತಂಡ ಉದಯೋನ್ಮುಖ ಆಟಗಾರರನ್ನೊಳಗೊಂಡಂತಹ ವಿಶಾಲ್ ಪಿ ನಾಯ್ಕ್ ನೇತೃತ್ವದ ತಂಡಕ್ಕೆ ಸ್ವಾಗತ ಸುಸ್ವಾಗತ. ಹಲೋ ತಿರುಗ್ರೆ ಲೈನ್ ಅಪ್ ಆಗಿದ್ರೆ ತಿರುಗಿಸೋದಾರೆ ಲೈನ್ ಅಪ್ ಆಮೇಲೆ ಗೆಸ್ಟ್ ಅನ್ನು ಲೈನ್ ಅಂತ ಇರ್ತಾರೆ ತಿರುಗಿ ಒಂದು ನಾಗಿದ್ದಾರೆ ಒಳ್ಳೇದು ಅಲ್ಲ ಇಲ್ಲ ಉಮೇಶ್ ಸರ್ ಬಲ್ಲಿ ಯಾರು ತುಂಬೆ ಲೈನ್ ಅಪ್ ಯಾರು ಮಸ್ತ್ ಕಟ್ಟಿ ಮಲ್ದೇರ ತಗೊಟ್ಟು ಶಿವಾಜಿ ರೂಪಣ ಮಧ್ಯೆ ಪಂದ್ಯಾಟ ಸಾಗ್ತಾ ಉಂಟು. ಬೊತ್ತಿ ಈಗ ಅಕ್ಕಲೆ ಹಿರಿ ಅಕ್ಕಲೆ ಬೊತ್ತಿ ನಿಖಿಲ್ ಬೊತ್ತಿ ಅಕ್ಕಲೆ ತಿರ್ಲೇರಕ್ಕೆ ಅಭ್ಯಾಸ ಉಂಟು ತುಂಬೆ. ರೈಟ್ ಮಲ್ಪುನಾಳು ದೇವದಾಸ್ ಆನಂದ್ ಶೆಟ್ರು ಬೈದಾರೆ ಅಂದು ಪಂಡ ಪರಿಚಯ ಮಾಡ್ತೇನೆ. ರಘುರಾಮ್ ಶೆಟ್ರೆ ಬಾರಿ ಒಂದು ಎಂಟ ಲೆಕ್ಕ ಕಣ ಇದ್ದಾನ ಮುಗಿದ ತಕ್ಷಣ ಗಣೇಶ್ ಕಾಪಿಗಾರರೆ ಸಮಾರೋಪ ಆರಂಭ. ಫೈನಲ್ ಮ್ಯಾಚ್ ಇದ ಒಂದು ಕಾಲ್ ಕೊಡ್ತದಿಲ್ಲ. 6 ಆಟಗಾರರ ಉಳಿಕೆ, ಆ ಕಡೆ 3 ಆಟಗಾರರ ಉಳಿಕೆ. ಮಧ್ಯಮ ಕ್ರಮಾಂಕದಲ್ಲಿ ಹಿಡಿತ 2 ಆಟಗಾರರಲ್ಲೇ ಸೂಪರ್ ಟ್ಯಾಕಲ್ ಆಗುವ ಸಂಭವ ಇಲ್ಲ. ಫೈನಲ್ ಪಂದ್ಯಕ್ಕೆ ಅಣಿಯಾಗಿದೆ ಬಗಂಬಿಲ ಭಗವತಿ ಉಚ್ಚಿಲ. ಫಾರ್ಮ್ ಅಪ್ ಮಾಡ್ಕೊಳ್ಳಿ, ಫೈನಲ್ಗೆ ತಯಾರಾಗಿ. నేను సిర్లేరు నమ్మెక్కి ಒಂಜಿ ಟೈಮುದ ಎಂಎಸ್ಸಿ ಚೆಂಬುಗುಡ್ಡೆ ಬೊಕ್ಕ 3 ಸ್ಟಾರ್ ಚೆಂಬುಗುಡ್ಡೆ ಕಬಡ್ಡಿದ ಒಂಜಿ ಮಲ್ಲ ಟೀಮು ಐತ ಒಂದು ಮ್ಯಾನೇಜ್ಮೆಂಟೇ ಬೇರೆ. ಕಬಡ್ಡಿಲಾಗ ಬಂದಿದ್ದೇವೆ ಮ್ಯಾನೇಜ್ಮೆಂಟ್ ಬಂದ ಐತ ಸಂಪೂರ್ಣ ವೆಚ್ಚ ಬೇರೆ ಅಂತೆ ಅದಾರೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿದ ಚೇರ್ಮನ್ ಎಜೆ ಸಮೂಹ ಸ್ವೀಕಾರ ಮಂತನಂಚಿನ ಒಂಜಿ ಮಮಲ್ಲ ಬೆರ್ಮದ ವ್ಯಕ್ತಿ ಎಜೆ ಶೇಖರಣ್ಣ ಬೈದಿರು ಅದಕ್ಕೆ ನಮ್ಮ ಮಾಧ್ಯಮ ಪಣ್ಣಗ ಜಯಣ್ಣನ ನೆನಪಾಕು ಆ ಕಬಡ್ಡಿ ಪಂದ್ಯಾಟವು ಪಣೌತಿಯ ಶುರು ಮಾಡ್ತೀನಿ ನಮ್ಮ ಜಯಣ್ಣ. ಅಪಗ ಬಕೆಟ್ ಚಕ್ಕುರಿ ಒಂಜಿ ಬಕೆಟ್ ಉಂಡೆ ಇಂಚಿದ ಜಯಣ್ಣ. ಸರಿ ಅದೆಲ್ಲ ಈ ಸಂದರ್ಭದಲ್ಲಿ ಹೂವಪ್ಪ ಪೂಜಾರಿ ದಂಪತಿಗಳ ಒಂಜಿ ನೆಂಪುದ ಸಲುವಾದ ಅದೆಲ್ಲ ಸ್ಮರಣಾರ್ಥವಾದ ಕಬಡ್ಡಿ ಅವೆಲ್ಲ ಕಡೆ ಅಕಾಡೆಮಿದ ಮಾತಾ ಸದಸ್ಯರುಗಳು ಜರ್ಸಿ ಪಾಡ್ನಗಳು ಯೂನಿಫಾರ್ಮ್ ಪಾಡ್ನಗಳು ಕೆಕ್ಕಿಲ್ಡ್ ಟ್ಯಾಗ್ ಇತ್ತನಗಳು ಮಾತೆಲ್ಲ ಸ್ಟೇಜ್ ಎದುರು ಸ್ಟೇಜ್ ಎದುರು Ragona, vale, mito, vale, poi. Remano, bella mito, bella gioco, mito. Vale, aspetta, vale, stiamo caricando.
ಸಮಾರಂಭಕ್ಕೆ ಪ್ರೇಮನಾಥ್ ಉಳ್ಳಾಲ್ ನಮ್ಮ ಮುಖ್ಯ ಮಾರ್ಗದರ್ಶಕರು. ಋತಿಕಾ ಶೆಟ್ಟಿ ಮುಕ್ತಾಯ. ಸಮಾರೋಪ ಸಮಾರಂಭಕ್ಕೆ ವೇದಿಕೆ ಸಜ್ಜಾಗಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಶಾಸಕರು ಆಗಮಿಸಲಿದೆ. ಆದರೂ ಕೂಡ ನಮ್ಮ ಕಾರ್ಯಕ್ರಮ ಅಕಾಡೆಮಿಗೆ ಪ್ರೋತ್ಸಾಹ ಕೊಡುವಂತ ನಮ್ಮೆಲ್ಲರ ಆತ್ಮೀಯರಾದಂತಹ ಸನ್ಮಾನ್ಯ ಶ್ರೀ ಎ ಜಯಶೇಖರ್ ಇದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ನಾವು ನೀಡ್ತಿದ್ದೇವೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕೃಷ್ಣಪ್ಪ ಬಗಂಬಿಲ ದಯವಿಟ್ಟು ವೇದಿಕೆಗೆ ಬರಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ದಿವಂಗತ ವೆಂಕಮ್ಮ ಪೂಜಾರಿ ಅವರ ಸುಪುತ್ರರಾದಂಥ ಕೃಷ್ಣಪ್ಪ ಬಗಂಬಿಲ ದಯವಿಟ್ಟು ವೇದಿಕೆ ಬರಬೇಕು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಜಿಲ್ಲಾ ಕಬಡ್ಡಿ ಫೆಡರೇಷನ್ ಗ್ರಾಮಾಂತರದ ಅಧ್ಯಕ್ಷರಾದ ಪ್ರಕಾಶ್ ಇದ್ದಾರೆ. ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಿದ್ದೇವೆ. ಉಮಾಶ್ರೀ ಕಬಡ್ಡಿ ಅಕಾಡೆಮಿಗೆ ಸದಾ ಪ್ರೋತ್ಸಾಹ ನೀಡುವರು ನಮ್ಮ ಮಾಕಳಿ ದೇವಸ್ಥಾನದ ಮುಖ್ಯ ಮಾರ್ಗದರ್ಶನದ ಹರಿಶ್ಚಂದ್ರ ಉಳ್ಳಾಳ್ ಇದ್ದಾರೆ. ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಈ ಒಂದು ಇವತ್ತಿನ ಕ್ರೀಡಾಕೂಟದ ಪ್ರಾಯೋಜಕರು ಮೂಲ ಕೇಂದ್ರವಾಗಿರ್ತಕ್ಕಂಥ ರಜನಿ ದಿನಕರ್ ಮತ್ತು ದಿನಕರ್ ದಂಪತಿಗಳು ವೇದಿಕೆಗಳಿಂದ ಅವರಿಗೆ ಆತ್ಮೀಯವಾದ ಸ್ವಾಗತ. ದಯವಿಟ್ಟು ಎಲ್ಲರೂ ಅವರಿಗೆ ಚಪ್ಪಾಳೆಯ ಮೂಲಕ ಅವರನ್ನು ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸಬೇಕು ವಿನಂತಿಯನ್ನು ಮಾಡಿರುತ್ತೇವೆ. ದಿನಕರ್ ಬಗಂಬಿಲ ಅದೇ ರೀತಿ ಈ ಒಂದು ಕಬಡ್ಡಿ ಕ್ರೀಡೆಗೆ ನಮಗೆ ಪ್ರಾಯೋಜಕರಾದ ದಿನಕರನ್ನು ಕೂಡ ದಿನಕರ್ ಬಗಂಬಿಲ ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕಬಡ್ಡಿಯ ಅಕಾಡೆಮಿ ಇನ್ನೂರ ಸದಸ್ಯರಾದ ಶೇಖರಣ್ಣ ಇದ್ದಾರೆ. ಇವತ್ತು ನಮಗೆಲ್ಲ ಸಹಕಾರಿಗಳು ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಇವತ್ತು ಸನ್ಮಾನ ಸ್ವೀಕಾರ ಮಾಡಲಿಕ್ಕೆ ಬಂದಂತ ನಮ್ಮ ಅಭಿಲಾಷ್ ಪ್ರಜ್ವಲ್ ಹಾಗೂ ಅಶ್ಲೇಜ್ ಅವರ ಪ್ಯಾರೆಂಟ್ಸ್ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಉತ್ತರ ಕರ್ನಾಟಕದ ನ್ಯೂ ಕಬಡ್ಡಿ ಫೆಡರೇಷನ್ನ ಮುಖ್ಯ ನಿರ್ವಾಹಕರಾದಂಥ ಅನಿಲ್ ಕುಮ್ಮಟ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಭುವನೇಶ್ವರಿ ಕಬಡ್ಡಿ ಅಕಾಡೆಮಿಯ ಕಾರ್ಯಾಧ್ಯಕ್ಷರಾದ ಹಸನಪ್ಪ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ಸುನೀಲ್ ರೈ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಕೃಷ್ಣಪ್ಪ ಸಾಲಿನಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡ್ತಿದ್ದೇವೆ. ಪ್ರಕಾಶ್ ಶಾಲೆಯಲ್ಲಿದ್ದಾರೆ. ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತ. ಮುಂದಕ್ಕೆ ಅಭಿಲಾಷ್ ಪ್ರಜ್ವಲ್ ಅಶ್ಲೇಷ್ ಡಿಸೋಜಾ ಇವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ನೀಡುತ್ತಿದ್ದೇವೆ. ಈ ಸಮಾರಂಭದ ಕೇವಲ 15 ದಿನದ ಒಂದು ಪ್ರಾಕ್ಟೀಸ್ ನಲ್ಲಿ ಈ 3 ಮಂದಿ ಮಕ್ಕಳು ಕೂಡ ರಾಷ್ಟ್ರೀಯ ಸ್ಪರ್ಧೆಗೆ ಆಯ್ಕೆ. ಜೂನ್ ತಿಂಗಳಲ್ಲಿ 1917 ಜೂನ್ ತಿಂಗಳಲ್ಲಿ ಕೋಲಾಪುರದಲ್ಲಿ ರಾಷ್ಟ್ರೀಯ ಸ್ಪರ್ಧೆ, ಸ್ಪೆಷಲ್ ಒಲಿಂಪಿಕ್ಸ್ ರಾಷ್ಟ್ರೀಯ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ 16 ಮಂದಿ ತಂಡದ ನಮ್ಮ ವರ್ಲ್ಡ್ ಗೇಮ್ಸ್ ಸ್ಪೆಷಲ್ ಒಲಿಂಪಿಕ್ಸ್ಗೆ ಆಯ್ಕೆಯ ತಯಾರಿಯಲ್ಲಿ. ಈ ಸ್ಪರ್ಧೆಯಲ್ಲಿ ಕೂಡ ನಮ್ಮ ಈ 3 ಮಂದಿ ಕೂಡ 10ರ ಒಳಗಡೆ ರ್ಯಾಂಕ್ ಗಳಿಸಿ ಈ ಒಂದು ಪ್ರಥಮ ತರಬೇತಿ ಶಿಬಿರಕ್ಕೆ ಆಯ್ಕೆ. ಪ್ರಥಮ ತರಬೇತಿ ಶಿಬಿರ ಭೋಪಾಲ್ದಲ್ಲಿ ನಡೆಯಿತು. ಆ ಶಿಬಿರದಲ್ಲಿ ಒಟ್ಟಿಗೆ 30 ಮಂದಿಯನ್ನು ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಕೊನೆಯ ಹಂತದಲ್ಲಿ 20 ಮಂದಿ ಆಯ್ಕೆ ಆದ್ರು. ಆ 20 ಮಂದಿಯಲ್ಲಿ ನಮ್ಮ 3 ಸ್ಪರ್ಧಿಗಳು ಕೂಡ 2, 4 ಹಾಗೂ 7ನೇ ಸ್ಥಾನ ಗಳಿಸಿ ಪ್ರಥಮ ಸುತ್ತಿನಲ್ಲಿ ತೇರ್ಗಡೆಯಾದರು.
ತದನಂತರ ಎರಡನೇ ಒಂದು ಶಿಬಿರ ರಾಜಸ್ಥಾನ ಸಿಲಾನಿಯಲ್ಲಿ ಆಯಿತು. ಅದರಲ್ಲೂ ಕೂಡ ತಮ್ಮ ಅತ್ಯುತ್ತಮ ಪ್ರದರ್ಶನದಿಂದ ಅಂತಿಮವಾದ 3ನೇ ತರಬೇತಿ ಶಿಬಿರಕ್ಕೆ ಆಯ್ಕೆಯಾದರು. ಈ 3ನೇ ಶಿಬಿರ ಭೋಪಾಲ್ನಲ್ಲಿ ನಡೆಯಿತು. ತದನಂತರ ಇವರು ಈ 16 ಬಳಗದಲ್ಲಿ ಕಾಣಿಸಿಕೊಂಡು 1919 ಮಾರ್ಚ್ 14ರಿಂದ 22 ಅಬುದಾಬಿಯಲ್ಲಿ ಸ್ಪೆಷಲ್ ಒಲಿಂಪಿಕ್ಸ್ ವರ್ಲ್ಡ್ ಗೇಮ್ಸ್ಗೆ ಇವರು ತೆರಳಿದರು. ಅಲ್ಲಿ ಅಂದ್ರೆ ಈ 3 ಮಂದಿ ಕೂಡ ಇಷ್ಟರವರೆಗೆ ಏನಾಗಿದೆ ಇದು ಜೊತೆಯಲ್ಲೇ ಆಗಿದೆ ಅಂತ ಇದರಲ್ಲಿ ಪ್ರಪ್ರಥಮವಾಗಿ ನಾನು ಅಭಿಲಾಷರನ್ನು ಕರಿತಾ ಇದ್ದೇನೆ. ಭಾಸ್ಕರ್ ಹಾಗೂ ಗುಲಾಬಿ ಇವರ ದಂಪತಿಯ ಪುತ್ರ. ಇವರು ಸಾನ್ನಿಧ್ಯ ವಿಶೇಷ ಮಕ್ಕಳ ಶಾಲೆಯಲ್ಲಿ ಈಗ 9ನೇ ತರಗತಿಯಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಹಾಗೆ ಇವರು ಅಬುದಾಬಿಯಲ್ಲಿ ನಡೆದಂತ ವರ್ಲ್ಡ್ ಗೇಮ್ಸ್ ಅಲ್ಲಿ ಸ್ಕ್ವಾಟ್, ಡೆಡ್ ಲಿಫ್ಟ್ ಹಾಗೂ ಒಟ್ಟು ತೂಕದಲ್ಲಿ ಬಂಗಾರದ ಪದಕ ಹಾಗೂ ಬೆಂಚ್ ಪ್ರೆಸ್ ಅಲ್ಲಿ ಕಂಚಿನ ಪದಕ, ಒಟ್ಟು 4 ಪದಕಗಳೊಂದಿಗೆ ವಿಶೇಷ ಮಕ್ಕಳ ಶಾಲೆಯಲ್ಲಿ ಕಲಿತು ಈಗ ಕಂಪ್ಯೂಟರ್ ವಿಭಾಗದಲ್ಲಿ ಪರಿಣಿತಿಯನ್ನು ಇವಾಗ ಪಡಿತಾ ಇದ್ದಾರೆ. ಇವರು ವರ್ಲ್ಡ್ ಗೇಮ್ಸ್ ಅಲ್ಲಿ ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಹಾಗೂ ಟೋಟಲ್ ಇದರಲ್ಲಿ 3 ಚಿನ್ನದ ಪದಕ ಹಾಗೂ ಈ ಸ್ಕ್ವಾಟ್ ವಿಭಾಗದಲ್ಲಿ ಬೆಳ್ಳಿಯ ಪದಕವನ್ನು ಗಳಿಸಿರ್ತಾರೆ. ಇವರು ವೆಲೇರಿಯನ್ ಹಾಗೂ ಕವಿತಾ ಲೋಬೋ ಇವರ ಪುತ್ರ. ಜೀವನ್ ಹಾಗೂ ಚೆಲ್ಲ ಇವರ ಪುತ್ರ. ಇವರು ಸ್ಪೆಷಲ್ ಒಲಿಂಪಿಕ್ಸ್ ಕೂಟದಲ್ಲಿ ಸ್ಕ್ವಾಟ್, ಡೆಡ್ ಲಿಫ್ಟ್ ಹಾಗೂ ಬೆಂಚ್ ಪ್ರೆಸ್ ಹಾಗೂ ಒಟ್ಟು ವಿಭಾಗದಲ್ಲಿ 4 ಬ್ರಾಂಜ್ಗಳನ್ನು ಗಳಿಸಿದ್ದಾರೆ. ಪ್ರೀತಿಯ ಕಬಡ್ಡಿ ಪ್ರೇಮಿಗಳೇ, ಕ್ರೀಡಾಪಟುಗಳೇ, ಪ್ರೇಮ್ನಾಥ್ ಉಳ್ಳರ ಬಗ್ಗೆ 2 ಮಕ್ಕಳನ್ನು ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಎಲ್ಲ ಕ್ರೀಡೆಗೆ ಬೇಕಿ ತನ್ನ ಜೀವನವನ್ನೇ ಮುಡುಪಾಗಿಸಿರ್ತಾರೆ. ಕಬಡ್ಡಿ ಆಗಲಿ ಯಾವುದೇ ಈಗ ಅವರ ಈ ಭಿನ್ನ ಸಾಮರ್ಥ್ಯದ ಮಕ್ಕಳ ಬೆನ್ನೆಲುಬಾಗಿ ನಿಂತು ಹಲವಾರು ಕಾರ್ಯಕ್ರಮಗಳನ್ನು ನಾನು ಮಾಡ್ತಿದ್ದಾರೆ. ಮುಖ್ಯವಾಗಿ ಆರ್ಥಿಕ ಸಹಾಯ ಎಲ್ಲ ಅವರಿಗೆ ಏನಿಗೆ ಬೇಕು, ಅವರಿಗೆ ಏನೆಲ್ಲ ಬೇಕಾ, ಅವರನ್ನು ಯಾವ ಹಂತಕ್ಕೆ ಬೆಳೆಸಬೇಕಾ ಆ ಚಿಂತನೆಯೊಂದಿಗೆ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಅದೇ ರೀತಿ ನಮ್ಮ ಕಬಡ್ಡಿ ಅಕಾಡೆಮಿಯ ಮುಖ್ಯ ಮಾರ್ಗದರ್ಶಕ ಆಗಿದ್ದಾರೆ. ನನ್ನ ಯಾವ ಕೆಲಸ ಚಟುವಟಿಕೆ ಇದ್ರು ಅವರ ಹತ್ರ ಒಂದು ಮಾತು ಕೇಳಿದ್ರೆ ನಾನು ಮುಂದುವರಿಸುವುದಿಲ್ಲ.
ಹಾಗೆ ಅಷ್ಟು ಚಂದ ಮಾರ್ಗದರ್ಶಕಕ್ಕೆ ನಮಗಿದ್ದು ನಮ್ಮ ಮಕ್ಕಳಿಗೆ, ಅಕಾಡೆಮಿಯ ಮಕ್ಕಳಿಗೆ ಕೂಡ ಹೇಗೆ ಅವರು ಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ಎಷ್ಟೆಲ್ಲ ಸಹಾಯ ಮಾಡ್ತಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕಬಡ್ಡಿ ಅಕಾಡೆಮಿಯ ಮಕ್ಕಳಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಿದ್ದಾರೆ. ಅದು ನಾನು ಹೇಳ್ಬಾರ್ದು, ಆ ಚಿಂತನೆಯನ್ನು ಅವರಿಗೆ ಇಲ್ಲ. ಅವ್ರು ಯಾರು ಕೊಟ್ಟರು ಅದು ನನ್ನ ಕೊಟ್ಟೆ, ನಾನು ಇಷ್ಟು ಕೊಟ್ಟೆ ಅಷ್ಟು ಕೊಟ್ಟೆ, ಆ ಚಿಂತನೆ ಇಲ್ಲದ ಒಂದು ಅವರ ಸ್ವಭಾವ. ಈ ಸಂದರ್ಭದಲ್ಲಿ ಅವರಿಗೆ ಇಂತೆಲ್ಲ ಕೆಲಸ ಮಾಡುವಾಗ ಅವರಿಗೆ ಒಂದು ಸಣ್ಣ ನನ್ನ ಖುಷಿಗೋಸ್ಕರ ಒಂದು ಸಣ್ಣ ಮಟ್ಟದ ಸನ್ಮಾನ ಮಾಡ್ತಿದ್ದೇನೆ. ಅವ್ರ ಪ್ರೀತಿಪೂರ್ವಕ ತೆಗೆದುಕೊಳ್ತಾರೆ ವಿಶ್ವಾಸದಿಂದ ನಿಮ್ಮೆಲ್ಲರ ಅನುಮತಿಯೊಂದಿಗೆ ಅವರಿಗೆ ಸನ್ಮಾನ ಮಾಡ್ತಾರೆ. ಗೆಲ್ಲಿಸಿ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಒಂದು ಯಶಸ್ವಿ ನಾಯಕತ್ವವನ್ನು ಕೊಟ್ಟಂತ ಯಶ್ ರಾಜ್ ರವರ ನೇತೃತ್ವದ ತಂಡ ಆಕ್ಸಿಸ್ ಬಾಗಂಬಿಲ ತಂಡಕ್ಕೆ ಸ್ವಾಗತ ಸುಸ್ವಾಗತ. ಭಗವತಿ ಉಚ್ಚಿಲ ವಿಭಾಗದ ಜನಪ್ರಿಯ ಶಾಸಕರು ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಆಗಮಿಸಿದರೆ ಅವರಿಗೆ ಅದೇ ರೀತಿ ನಮ್ಮ ಸ್ವಾಗತವನ್ನು ನೀಡ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಎರಡೂ ತಂಡಕ್ಕೂ ಕೂಡ ಶುಭ ಹಾರೈಕೆ ಮಾಡಲಿಕ್ಕೆ ಮಾನ್ಯ ಶಾಸಕರು ಎಲ್ಲ ಅತಿಥಿಗಳನ್ನು ಸ್ವಾಗತಿಸೋಣ. ಈ ಕಡೆ ಭಗವತಿ ತಂಡಕ್ಕೆ ಶುಭ ಹಾರೈಕೆ ಮಾಡ್ತಾ ಇದ್ದಾರೆ ಶಾಸಕರು ಮತ್ತು ನಮ್ಮ ಎಜೆ ಶೇಖರನ ವಿವಿಧ ಕ್ಷೇತ್ರದ ಗಣ್ಯರುಗಳು ಭಗವತಿ ಉಚ್ಚಿಲ ತಂಡದ ಪರಿಚಯ ಮಾಡ್ತಾ ಇದ್ದಾರೆ. ನಮ್ಮ ತೀರ್ಪುಗಾರರು ಉದಯ್ ಮಂಜಿನಾಡಿ ರಾಷ್ಟ್ರ ಮಟ್ಟದ ತೀರ್ಪುಗಾರರು, ಮೋಹನ್ ಬೇಗ್ರೆ ರಾಜ್ಯ ಮಟ್ಟದ ತೀರ್ಪುಗಾರರು, ಅದೇ ರೀತಿ ವಿಶ್ವನಾಥ್ ಕೋಟೆ, ಸುದರ್ಶನ್ ಅವರು, ಮನೋಹರ್ ಅವರು, ತಂಡಕ್ಕೆ ಪರಿಚಯ ತಂಡಕ್ಕೆ ಸನ್ಮಾನ್ಯ ಶಾಸಕರು ನಮ್ಮ ಅಸಿಸ್ಟೆಂಟ್ ಅವರು ಕೋಚು ಅರುಣ್ ಗಾಂಧಿನಗರ್ ಅವರು, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮುಖ್ಯಸ್ಥರಿಗೂ ಅದರ ಎಲ್ಲ ಸರ್ವ ಸದಸ್ಯರನ್ನು ಅಭಿನವ ಶುಭಾಶಯ ನಾನು ಇವತ್ತು ಸಲ್ಲಿಸ್ತೇನೆ. ವಿದ್ಯಾರ್ಥಿ ಮತ್ತು ಯುವಕರಿಗೆ ಕಬಡ್ಡಿಯ ಆ ಒಂದು ಕಲೆಯನ್ನು ಕಲಿಸುವ ಜೊತೆಯಲ್ಲಿ ಈ ರೀತಿಯ ಒಂದು ಸ್ಪರ್ಧೆಯನ್ನು ಏರ್ಪಡಿಸುವ ಮೂಲಕ ಭವಿಷ್ಯದಲ್ಲಿ ಈ ಪ್ರದೇಶದ ಅತ್ಯುತ್ತಮ ಕಬಡ್ಡಿ ಆಟಗಾರರು ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಪ್ರದರ್ಶಿಸುವಂಥ ಅವಕಾಶ ಖಂಡಿತವಾಗಿ ಆಗ್ತದೆ. ಕಬಡ್ಡಿಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಗೋಪಿಯವರ ವಿಶೇಷ ಆಸಕ್ತಿ ನಮ್ಮ ಈ ಕ್ಷೇತ್ರ ಬಹಳಷ್ಟು ಯುವಕರನ್ನು ಸ್ಫೂರ್ತಿ ಕೂಡ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವುದು. ಎಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಇವತ್ತು ಸನ್ಮಾನಿತ ಎಲ್ಲ ಯುವಕರು ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿ ಇಲ್ಲಿ ಕಾಣುವಂಥ ಎಲ್ಲ ನಮ್ಮ ಯುವಕ ಮಿತ್ರರು ಯಾರಿದ್ದಾರ ಒಂದೊಂದು ದಿನ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಅವಕಾಶ ಆಗಲಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸಿಕೊಂಡು ಬಹುಶಃ ಈ ನಮ್ಮ ಕಬಡ್ಡಿಗೆ ಸೂಕ್ತವಾದ ಕ್ರೀಡಾಂಗಣ ಮಾಡಬೇಕಂತ ಇಚ್ಛೆ ಬಹಳಷ್ಟಿದೆ. ಈಗಾಗಲೇ ನಾನು ನಮ್ಮ ತೊಕ್ಕೋಡಿನ ಅಂಬೇಡ್ಕರ್ ಕಬಡ್ಡಿ ಗ್ರೌಂಡಿಗೆ 25 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ದೇನೆ. ಕೆಲಸ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡುವಂಥ ವಿಚಾರ ಹಾಕಬೇಕು. ಕೆಲವರು ಬೇಕೇ ಅಂತಾರೆ, ಕೆಲವರು ಬೇಡ ಅಂತ ಗೊಂದಲದಲ್ಲಿ ಭಾಗಿಯಾಗಿದೆ. ನೀವೆಲ್ಲ ಮುಖ್ಯಸ್ಥರು ಯಾರಿದ್ದೀರಿ ಅದನ್ನು ಕೂತ್ಕೊಂಡು ಸರಿಪಡಿಸಿ ನಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ. ತಕ್ಷಣ ಕೆಲಸ ಪ್ರಾರಂಭ ಮಾಡಿ ಒಂದು ಮಾದರಿಯಾದ ಕ್ರೀಡಾಂಗಣವನ್ನು ಮಾಡ್ಕೊಂಡು ಹೇಳಿಕೊಂತ ನಿಮ್ಗೆಲ್ಲರಿಗೂ ನನ್ನ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು, ಗೆಲುವು ಮತ್ತು ಸೋಲು ಇದ್ದದೆ ಭಾಗವಹಿಸುವಂಥ ಅತಿ ಮುಖ್ಯ. ಪಂದ್ಯ ಪ್ರಾರಂಭವಾದ ನಂತರ ಮುಗಿಸುವುದು ಹೇಗಂತ ಇರುವುದು. ಒಬ್ಬರು ಗೆಲ್ಲಬೇಕು, ಬೇರೆ ಯಶಸ್ಸು ಆಗಬೇಕು. ಆದ ಕಾರಣ ಇವತ್ತಿನ ಗೆಲುವು ಅದು ಯಾರ ಗೆಲುವು ಕೊಡಲ್ಲ, ಇವತ್ತಿನ ಸೋಲು ಅದು ಯಾರ ಸೋಲು ಕೊಡಲ್ಲ. ಇವತ್ತಿನ ಗೆಲುವು ಶ್ರೀ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮತ್ತು ಪೂರ್ವಪೂಜಿ ಭಗಂಬಿಲ ಅವರ ಕುಟುಂಬಸ್ಥ ಮತ್ತು ಇವರ ಜನಸಾಮಾನ್ಯರ ಗೆಲುವಾಗಿ ಪೂರ್ಣಗೊಳ್ಳಲಿದೆ ಮಾತು ಮುಗಿಸಿ ಜೈ ಹಿಂದ್. ಎಲ್ಲ ಒದಗಿಸಿದಂತ ಜಿಲ್ಲೆಗೆ ಒದಗಿಸಿದಂತ ಸನ್ಮಾನ್ಯ ಸಚಿವರು ಮಾಜಿ ಸಚಿವರಿಗೆ ವಂದನೆಗಳು. ಆರಂಭದಲ್ಲಿ
ಶೀಶ್ ಕಡೆಯಿಂದ ದಾಳಿ. ಒಬ್ರು ಮಾತಾಡ್ಬೇಕು. ಸಮಟುಂಡು ಫೈನಲ್ ಪಂದ್ಯಾಟ ಎರಡೂ ಕೂಡ ಬಲಿಷ್ಠವಾದ ತಂಡ. ಉದಯೋನ್ಮುಖ ಆಟಗಾರರ ತಂಡ. ಎರಡು ಕೂಡ ಎರಡು ಗರಣಿಯಲ್ಲಿ ಪಳಗಿದ ತಂಡ. ಮತ್ತೊಂದು ಕಡಲ ತಡಿಯಲ್ಲಿ ಉಚ್ಚಿಲದಲ್ಲಿ ಚಿಲ್ಲು ಉಚ್ಚಿಲದಲ್ಲಿ ಎಸ್ ರಾಜ್ಯನ ಬಳಿ. ಜರ್ಸಿ ನಂಬರ್ 7 ಭಗವತಿ ತಂಡದ ದಾಳಿಗಾರ ಪ್ರಣಾಮ್. ಅಸೀಸ್ ಶಾಲೆಯನ್ನು ಫೈನಲ್ಗೆ ಕೊಂಡೊಯ್ದಂತ ಆಟಗಾರ ಯಶ್ರಾಜ್. ಮತ್ತೆ ಅಶ್ವಿನ್ ಒಂದು ಅಂಕ ಹೊಸದಾರಿ. ಅಶ್ವಿನ್ ಅದ್ಭುತವಾದ ಎಸ್ ರಾಜರಿಂದ ನಿರಂತರ ದಾಳಿ, ನಿರಂತರ ಅಂಕ. 6-1 in favor of Axis. ಮತ್ತೊಮ್ಮೆ ನೋಡ್ಬೇಕು ನೋಡ್ಬೇಕು ನೋಡ್ಬೇಕು. ಆದ್ರೆ ವಿಫಲರಾದ್ರು. ಮುಖ್ಯ ತೀರ್ಪುಗಾರರಾಗಿ ಸಹಕರಿಸ್ತಾ ಇದ್ದಾರೆ ಉದಯ್ ಮಂಚನಾಡಿ, ಮೋಹನ್ ಬೆಂಗ್ರೆರವರು, ಅದೇ ರೀತಿ ವಿಶ್ವನಾಥ್ ತೊಕ್ಕೋಟ್ರವರು ಇಲ್ಲಿ ನಿರತರಾಗಿದ್ದಾರೆ. 6 ಗಂಟೆಗೆ ಪಂದ್ಯಾಟ ಮುಕ್ತಾಯ ಆಗ್ತದೆಂಬ ಭಾವನೆತ್ತು. ಆದ್ರೂ ಕೂಡ ಕೊಂಚ ತಡ ಆಯಿತು ಪಂದ್ಯಾಟ. ನಿರಂತರ ದಾಳಿ ಜೊತೆಯಲ್ಲಿ ಅಂಕದ ಜೊತೆಯಲ್ಲಿ ಬೋನಸ್ ಅಂಕವನ್ನು ಕೂಡ ಕಬಳಿಸುವಂತ ಚಾಕಚಕ್ಯತೆ ಈ ಬಾರಿ ಜಸ್ ನಂಬರ್ 1 ದಾಳಿಗಾರನಾಗಿ ಭಗವತಿ ತಂಡದ ಆಟಗಾರ ಹೊಂದಾಣಿಕೆಯ ಕೆಲಸ ಮಾಡ್ತಾ ಇದ್ದಾರೆ ಬಗಂಬಿಲದ ತಂಡ. ಈ ಒಂದು ಮ್ಯಾಚ್ ಆಪುಂಡ ಸ್ಮರಣಾರ್ಥವಾದ ಅರ್ಣ ಪುಳ್ಳಿ ಪೂವಪ್ಪ ಪೂಜಾರಿ ಬಕ್ಕ ವೆಂಕಮ್ಮ ದಂಪತಿನಾಗೆಲ್ಲ ಕರಿದು ಪೋತನಾಗೆಲ್ಲ ಪುಳ್ಳಿ ಯಶ್ರಾಜ್. ರೈಟ್ ಕಾರ್ನರ್ ಅಲ್ಲಿ 3 ಅಂಕದ ಮುನ್ನಡೆಯಲ್ಲಿದೆ ಆಕ್ಸಿಸ್. 17-3 3 ಆಟಗಾರರ ಉಳಿಕೆ. ಬಿಡಿಬಿಲ್ಲ 18-3 15 ಅಂಕದ ಮುನ್ನಡೆಗೆ. ಬಜ್ಜಿಕಡೆ ತುಳಸಿ ಪರ್ವದ ಸಂಭ್ರಮಗೊಂಡು ಈ ವೇಳೆ ವಿಜಯನಗರದ ಏಕ ಆಟಗಾರನ ಉಳಿಕೆ, ಅದು ಕೂಡ ಜರ್ಸಿ ನಂಬರ್ 1 ಭಗವತಿ ತಂಡದಲ್ಲಿ ಏಕ ಆಟಗಾರನ ಉಳಿಕೆ. 2ನೇ ಬಾರಿಗೆ ಆಲ್ ಔಟ್ ಆಗುವ ಸಂಭವದಲ್ಲಿ ಇದೆ, ನೋಡಬೇಕು. 6-20 ಯಶ್ರಾಜ್ ರವರು. ಈ ಒಂದು
ಸಫಲತೆ. ಕೊನೆಯ 5 ನಿಮಿಷದ ಪಂದ್ಯದ ಬಾಕಿ. 24-7 16 ಯಶ್ ರಾಜ್ರವರು ಕಳೆದ 3 ಪಂದ್ಯಗಳಲ್ಲಿ ಕೂಡ ನಿರಂತರ ದಾಳಿಯಲ್ಲಿ ತಂಡವನ್ನು ವಿಜಯದತ್ತ ಒಂದು ಬೋನಸ್ ಅಂಕ. ಮುನ್ನಡೆ. ಕೊನೆಯ 2 ನಿಮಿಷ. 31-8 ಪಂದ್ಯಾಟ. ಅವತ್ತೊಮ್ಮೆ ಕೊನೆಯ ನಿಮಿಷ ಬಹುತೇಕ ವಿಜಯದ ಕಡೆಗೆ ಆಕ್ಸಿಸ್ ಬೊಗಂಬಿಲ ಹೈಸ್ಕೂಲ್ ತಂಡ ಈ ಒಂದು ಚಾಂಪಿಯನ್ಶಿಪ್ ಪಟ್ಟಕ್ಕಾಗಿ ಪಂದ್ಯಾಕೂಟದಲ್ಲಿ ಚಾಂಪಿಯನ್ಸ್ ಆಗಿ ಮೂಡಿ ಬಂದಿದೆ. ಆಶೀಶ್ ಬೊಗಂಬಿಲ ತಂಡಕ್ಕೆ ಅಭಿನಂದನೆಗಳು. ರನ್ನರ್ಸ್ ಅಪ್ ಆಗಿ ಮೂಡಿ ಬಂದಿದೆ. ಈ ಕೂಟದಲ್ಲಿ ಭಗವತಿ ಉಚ್ಚಿಲ ತಂಡಕ್ಕೆ ಕೂಡ ಅಭಿನಂದನೆಗಳು. ಬನ್ನಿ ಎಲ್ಲ ವೈಯಕ್ತಿಕವಾಗಿ ಯಾರು ತಮ್ಮ ಒಂದು ಪ್ರಯತ್ನದಲ್ಲಿ ಮೇಲುಗೈ ಸಾಧಿಸಿದ್ದಾರೆ ಎಂಬುದನ್ನು ನೋಡೋಣ. ಈ ಕೂಟದಲ್ಲಿ ಉತ್ತಮ ದಾಳಿಗಾರನಾಗಿ ಯಾರು ಮೂಡಿ ಬಂದಿರಬಹುದು? ಅದೇ ರೀತಿ ಈ ಕೂಟದಲ್ಲಿ, ಈ ಪಂದ್ಯಾಕೂಟದಲ್ಲಿ ಉತ್ತಮ ಹಿಡಿತಗಾರ ಯಾನೆ ಬೆಸ್ಟ್ ಕ್ಯಾಚರ್ ಪ್ರೈಸ್ ಗೋಸ್ ಟು ಯಾರಾಗಿರ್ಬೋದು? ಬೆಸ್ಟ್ ಕ್ಯಾಚರ್ ಪ್ರೈಸ್ ಗೋಸ್ ಟು ಮಾನ್ವಿ, ಜರ್ಸಿ ನಂಬರ್ 45 ಮಾನ್ವಿ. ಸಂಘಟಕ ಇವರು ನೀಡಬೇಕಾಗಿಲ್ಲ. ಬೆಳ್ತಂಗಡಿ ಇರ್ಬೋದು, ಮಂಜೇಶ್ವರ ಇರ್ಬೋದು, ಕಾಸರಗೋಡು ಇರ್ಬೋದು, ನೆಹರು ಮೈದಾನ ಇರ್ಬೋದು, ಎಲ್ಲ ಕಡೆ ಆಲ್ರೌಂಡರ್ ಪ್ರಶಸ್ತಿಯನ್ನು ಗಳಿಸಿದಂತವರೇ ಇಲ್ಲಿ ಕೂಡ ಆಲ್ರೌಂಡರ್ ಆಗಿದ್ದಾರೆ. ಅದೇ ಯಾರು? ಯಶ್ ರಾಜ್. ಸರ್ವಾಂಗೀಣ ಪ್ರಶಸ್ತಿ ಹರೀಶ್ ಚಂದ್ರ ಇವರು ನೀಡಬೇಕಾಗಿದೆ. ಸರ್ವಾಂಗೀಣ ಪ್ರದರ್ಶನವನ್ನು ನೀಡಿದಂತ ಯಶ್ ರಾಜ್. ಕಬಡ್ಡಿ ಅಕಾಡೆಮಿಯ ಸಹಯೋಗದಲ್ಲಿ ನಡೆದಂತ ದಿವಂಗತ ಪೂವಪ್ಪ ಪೂಜಾರಿ ವೆಂಕಮ್ಮ ಸ್ಮರಣಾರ್ಥ ಟ್ರೋಫಿಯ ಚತುರ್ಥ ಸ್ಥಾನಿಯಾಗಿ
ಚತುರ್ಥ ಸ್ಥಾನಿಯಾಗಿ ನಗದು ಫಲಕಗಳನ್ನು ಸ್ವೀಕಾರ ಮಾಡಲಿಕ್ಕೆ ವೇದಿಕೆಗೆ SRS ಮಂಗಳೂರು. ಸ್ಥಾನಿಯಾಗಿ ಅವರ್ ಲೇಡಿ ಪಂಪೈ ಸ್ಕೂಲ್ ಕೈಕಂಬ ತೃತೀಯ ಸ್ಥಾನಿ. ಒಂದು ಪರಾಜಿತಗೊಂಡು ರನ್ನರ್ಸ್ ಅಪ್ ಪ್ರಶಸ್ತಿ ಗಳಿಸಿದಂತ ಭಗವತಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ ದ್ವಿತೀಯ ಸ್ಥಾನಿಯಾಗಿ 5,000 ರೂಪಾಯಿ ನಗದು ಮತ್ತು ಟ್ರೋಫಿ. ಭಗವತಿ 5,000 ರೂಪಾಯಿ ನಗದು. ಚೊಚ್ಚಲ ಕಬಡ್ಡಿ ಪಂದ್ಯಾಟದ ಚಾಂಪಿಯನ್ಸ್ 2019 ಪಟ್ಟ ಅಸೀಸ್ ಬಗಂಬಿಲ ಹಿನ್ನೆಲೆಯಲ್ಲಿ ಯಶ್ರಾಜ್ ನೇತೃತ್ವದ ಅಸೀಸ್ ಬಗಂಬಿಲ ತಂಡಕ್ಕೆ ನಗದು ಹಾಗೂ ಫಲಕ. ಇದೀಗ ಪ್ರಥಮ ಸ್ಥಾನಿಯಾಗಿ ಈ ಕೂಟದಲ್ಲಿ ವಿಜೇತರಾದಂತಹ ಬಗಂಬಿಲ ಶಾಲೆಯ ಶಾಲೆ